ಸಮಾಜದ ಸುಮಾರು 60ಕ್ಕೂ ಹೆಚ್ಚು ನಿವೃತ್ತ ವೀರ ಯೋಧರು ಮತ್ತು ವೀರ ನಾರಿಯರನ್ನು ಒಟ್ಟುಗೂಡಿಸಿ ಗೌರವಿಸುವ ಸಮಾರಂಭ 2020 ಆಗಸ್ಟ್ 9 ಭಾನುವಾರ ಬೆಳಿಗ್ಗೆ 11:30ಕ್ಕೆ ಕದ್ರಿ ಬಂಜನ್ ಚಾವಡಿಯಲ್ಲಿ ಜರುಗಲಿದೆ. ಆಗಸ್ಟ್ 9ರಂದು ಕುಲಾಲ ಸಮಾಜದ ನಿವೃತ್ತ ವೀರ ಯೋಧರು ವೀರ ನಾಯಕರಿಗೆ ಸನ್ಮಾನ ಹಾಗೂ ಆಟಿದ വിശേഷ കൂട്ട. ഡോക്ടർ യതീഷ് കുമാർ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಕದ್ರಿ ಬಂಜನ್ ಆದಿಮೂಲಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಆಶ್ರಯದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಕುಲಾಲ ಸಮಾಜದ ನಿವೃತ್ತ ವೀರ ಯೋಧರು ಹಾಗೂ ವೀರ ನಾಯಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಗಸ್ಟ್ 9ರಂದು ಬೆಳಗ್ಗೆ 11:30ಕ್ಕೆ ಕದ್ರಿ ಬಂಜನ್ ಚಾವಡಿಯಲ್ಲಿ ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ಪ್ರಧಾನ ಸಂಘಾಟಕ ಪ್ರೊಫೆಸರ್ ಹಾಗೂ ಎನ್ಸಿಸಿ ಲೆಫ್ಟಿನೆಂಟ್ ಕಮಾಂಡರ್ ಡಾಕ್ಟರ್ ಯತೀಶ್ ಕುಮಾರ್ ತಿಳಿಸಿದ್ದಾರೆ. ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣೆಗೆ ಸೇವೆ ಸಲ್ಲಿಸಿರುವ ಕುಲಾಲ ಸಮಾಜದ 60ಕ್ಕೂ ಹೆಚ್ಚು ನಿವೃತ್ತ ವೀರ ಯೋಧರು ಮತ್ತು ವೀರ ನಾರಿಯರನ್ನ ಒಂದೇ ವೇದಿಕೆಯಲ್ಲಿ ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಯೋಧರ ಅಮೂಲ್ಯ ಸೇವೆಯನ್ನ ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವುದರ ಜೊತೆಗೆ ಶ್ರೀ ನಾಗಬ್ರಹ್ಮ ದೇವರು ಹಾಗೂ ಕ್ಷೇತ್ರದ ದೈವಗಳ ಆಶೀರ್ವಾದವನ್ನ ಕೋರುವ ಉದ್ದೇಶದಿಂದ ಈ ಸಮಾರಂಭವನ್ನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಮಹಾಪ್ರಾಯೋಜಕರಾಗಿ ಕದ್ರಿ ಬಂಜನ್ ಆದಿಮೂಲಸ್ಥಾನ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಟ್ರಸ್ಟಿ ಸದಾಶಿವ ಬಂಜನ್ ಆರ್ ಪೂನಾ ಹಾಗೂ ಮುಖ್ಯ ಪ್ರಾಯೋಜಕರಾಗಿ ಬೆಂಗಳೂರಿನ ರಾಧಾಕೃಷ್ಣ ಬಂಜನ್ ಕಾರ್ಯನಿರ್ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ನಿವೃತ್ತ ಬಿಎಸ್ಎಫ್ ಕಮಾಂಡೆಂಟ್ ಹಾಗೂ ಕರ್ನಾಟಕ ರಾಜ್ಯ ನಿವೃತ್ತ ಯೋಧರ ಕ್ಷೇಮ ಅಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷ ಡಿ ಚಂದಪ್ಪ ಮೂಲ್ಯ ಭಾಗವಹಿಸಲಿದ್ದಾರೆ. ವಿಶೇಷ ಅತಿಥಿಗಳಾಗಿ ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರದ ಅಧ್ಯಕ್ಷ ಸುಂದರ ಮೂಲ್ಯ, ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಪ್ರೇಮಾನಂದ ಕುಲಾಲ್ ಹಾಗೂ ಬಿಎಸ್ಎನ್ಎಲ್ನ ನಿವೃತ್ತ ಡಿಜಿಒ ಐತಪ್ಪ ಮೂಲ್ಯ ಉಪಸ್ಥಿತರಿರುವರು. ಕ್ಷೇತ್ರದ ಅಧ್ಯಕ್ಷ ಪೂವಪ್ಪ ಕಡಂಬಾರ್ ಸೇರಿದಂತೆ ಹಲವು ಟ್ರಸ್ಟಿಗಳು ಹಾಗೂ ಪದಾಧಿಕಾರಿಗಳು ಮಾಜಿ ಯೋಧರಾಗಿರುವ ಹಿನ್ನೆಲೆಯಲ್ಲಿ ಸಮಾಜದ ನಿವೃತ್ತ ಯೋಧರನ್ನ ಗುರುತಿಸಿ ಗೌರವಿಸುವ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸನ್ಮಾನಕ್ಕೆ ಆಗಮಿಸುವ ನಿವೃತ್ತ ವೀರಯೋಧರು ಹಾಗೂ ವೀರನಾರಿಯರು ತಾವು ಸೇವಾವಧಿಯಲ್ಲಿ ಧರಿಸಿದ್ದ ಸೇನಾ ಸಮವಸ್ತ್ರದಲ್ಲೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಇದು ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದರು. ಸನ್ಮಾನ ಸಮಾರಂಭದ ಬಳಿಕ ಆಟಿದ ಕೂಟ ಎಂಬ ವಿಶೇಷ ಸಾಂಸ್ಕೃತಿಕ ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮ ನಡೆಯಲಿದ್ದು ಕುಲಾಲ ಸಮಾಜ ಸದಸ್ಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಾಟಕರಾದ ಗೋಪಾಲ್ ಎನ್ ಕುಲಾಲ್ ಹಾಗೂ ರವಿಚಂದ್ರ ಬಂಜನ್ ಉಪಸ್ಥಿತರಿದ್ದರು. ಮತ್ತೆ ಫುಲ್ ಯೂನಿಫಾರ್ಮ್ ಹಾಕಿ ಅವರು ಯಾವುದು ಯೂನಿಫಾರ್ಮ್ ಅವರ ಸರ್ವಿಸಲ್ಲಿ ಇರುವಾಗ ಹಾಕಿದ್ರು ಅದೇ ಯೂನಿಫಾರ್ಮ್ ಹಾಕಿ ಅಲ್ಲಿ ಬರ್ತಾರೆ, ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ಆ ಕ್ಷೇತ್ರಕ್ಕೆ ಬಂದ ನಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾನು ಎಲ್ಲರ ಹತ್ರ ದಯಮಾಡಿ ಒಂದು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿದರೆ ಎಲ್ಲ ನೀವು ಬಂದು ಅದನ್ನು ಸರಿಯಾದ ಇದು ಮಾಡಿ ನಮ್ಮ ಜೊತೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೇನೆ.